ಮೊಹಿಯುದ್ದೀನ್ ಜುಮಾ ಮಸ್ಜಿದ್ನ ನವೀಕೃತ ಮಸ್ಜಿದ್ನ ಉದ್ಘಾಟನೆ ಮತ್ತು ಈದ್ ಮಿಲಾದ್ ಆಚರಣೆಯು ನಗರದ ಪಂಜಿಮುಗುರಿನಲ್ಲಿ ನವೆಂಬರ್ 15ರಿಂದ 20ರ ತನಕ ನಡೆಯಲಿದೆ ಎಂದು ಕಾರ್ಯದರ್ಶಿ ಶೇಖಪ್ಪ ಹೇಳಿದರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೀಕೃತ ಮಸ್ಜಿದ್ನ ಉದ್ಘಾಟನೆಯನ್ನ ಅಸಯೀದ್ ಆಟಕೋಯ ತಂಗಳ್ ಕುಂಬೋಳ್ ನೆರವೇರಿಸಲಿದ್ದಾರೆ. ಧಾರ್ಮಿಕ ಮತ ಪ್ರಭಾಷಣ, ವಾರ್ಷಿಕ ಸ್ವಲಾತ್ ಮಜ್ಲಿಸ್, ಈದ್ ಮಿಲಾದ್ ಪ್ರಯುಕ್ತ ಪ್ರವಾದಿ ಸಂದೇಶ ಜಾಥಾ ಮೆರವಣಿಗೆ ಹಾಗೂ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಮಂಗಳೂರು ಮಹಾನಗರ ಪಾಲಿಕೆಯ ಪಂಚಮುಗರು ವಾರ್ಡ್ನಲ್ಲಿದ್ದು ಇದರ ನವೀಕೃತ ಮಸ್ಜಿದ್ನ ಉದ್ಘಾಟನೆ, ಅದೇ ರೀತಿ ಧಾರ್ಮಿಕ ಮತ ಪ್ರವಚನ, ವಾರ್ಷಿಕ ಸಲಾತ್ ಮಜ್ಲಿಸ್ ಹಾಗೂ ಈದ್ ಮಿಲಾದ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂದೇಶ ಜಾಥಾಗಳನ್ನೊಳಗೊಂಡ ಈದ್ ಮಿಲಾದ್ ಅನ್ನು ನಾವು ಆಚರಿಸಲು ನಾವು ಇಚ್ಛಿಸಿದ್ದೇವೆ. ಅದರ ಪ್ರಯುಕ್ತ 15 ತಾರೀಕಿನಿಂದ ಪ್ರಾರಂಭವಾಗಿ 20ನೇ ತಾರೀಕುವರೆಗೆ ನಮ್ಮ ಮಸ್ಜಿದ್ನಲ್ಲಿ ಬೃಹತ್ ಸಂಗಮ ನಡೆಯಲಿರುವುದು. ದಿನಕ್ಕೆ ಸುಮಾರು 5,000 ಮಂದಿಗಳು ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಜಮಾತ್ ಅಧ್ಯಕ್ಷ ಶರೀಫ್ ಕೆಎಂ, ಉಪಾಧ್ಯಕ್ಷ ಮೊಹಮ್ಮದ್ ಹನೀಫ್, ಖಜಾಂಚಿ ಹಾಜಿ ಅಬೂಬಕರ್ ಸಿದ್ದಿಕ್, ಜೊತೆ ಕಾರ್ಯದರ್ಶಿ ರಫೀಕ್ ಕೂಳೂರ್ ಉಪಸ್ಥಿತರಿದ್ದರು.